ಹಾಯ್ ಮಾತೆರೆ ಗ್ಲಾಸಲ್ ಮೇಲೂ ಅಂಚನೆ ಮಾತ ಕೋಡಿಗೆ ತಿರುಗದು ಬೊಕ್ಕ ಗೋಕರ್ಣಗೂ ಅಂಚನೆ ಕೋಡೆ ಶನಿವಾರ ಸಂತೆಗೆ ಮಾತ ಕೋಡೆಗ್ಲ ಪೋದು ಬತ್ತದ ಇನಿ ಕಾಣ ಮೀದುತ್ತೆ ಅಡಿಗೆಗೆ ಸುರು ಮಲ್ಪುಗ ಅಂದೆ ಅಂಚ ಅಡಿಗೆಲ್ಲ ಒಂಜಿ ಮಲ್ಪುಗ ಬೊಕ್ಕ ಮಾತೆರೆಗೆ ಎಂಚಾಪುಂಡು ವೀಡಿಯೋ ಮಾತೆರ್ಲ ಸಪೋರ್ಟ್ ಮಲ್ಪಲೆ ಎರಡು ದಿನ ಮಲ್ತಿಜಿ ಬಣ್ಣದೇರ್ಲ ಬೇಜಾರು ಮಲ್ಪೊಡ್ಚಿ ಮಾತೆರ್ಲ ಸಪೋರ್ಟ್ ಮಲ್ಪಲೆ ಬೊಕ್ಕ ಯಾನಿತ್ತು ಒಂದಂತ ಮಿಕ್ಸ್ ಪಾತೆರೊಂದುಲ್ಲ ದಾಯಂದು ಬನ್ನಾಗ ಆಕಲು ಕನ್ನಡದಕ್ಕಳು ಮುರಣೆ ಪಂಡೇರು ಎಂಕ್ಲೆ ತುಳು ಅರ್ಥ ಆಪುಜಿಂದ ಅಂಚ ಒಂದು ಮಿಕ್ಸ್ಡ್ ಪಾತೆರು ಬೇಜಾರು ಮಲ್ಪೊಡ್ಚಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಈಗ ಇವತ್ತು ಮನೆಗೆ ಬಂದೆ. ನನ್ನ ಡೈಲಿ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುವ. ಈಗ ಸೌತೆ ಮತ್ತು ಮಂಗಳೂರು ಸೌತೆ ಮತ್ತು ಆಲೂಗೆಡ್ಡೆ ಮತ್ತು ಸ್ವಲ್ಪ ಕ್ಯಾಬೇಜ್ ಕಟ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೇನೆ. ಒಂದೇನು ಬಟಾಟೆ ಬೊಕ್ಕ ತೌತೆ ಬೊಕ್ಕ ಕ್ಯಾಬೇಜನ್ನು ಕಟ್ ಮಲ್ತದು ಬೆಯ್ಯಾರದೀತೆ ಯಾನು ಕಟ್ ಮಲ್ಪನ ತೋಜಾಯಿಜಿ ಉಂದೇನು ಉಂದುತ್ತೆ ಬೆಯ್ಯಾಡು ನೆಕ್ಕೊಂಜಿ ನಮ್ಮ ಮಸಾಲ ರೆಡಿ ಮಲ್ಪುಗ ಇತ್ತೊಂಜಿ ಬದ್ದಾನದ ಕಜಿಪ್ ಮಲ್ಪುಗ ಬದ್ದಾನದ ಕಜಿಪ್ಪುಗು ಒಂಜಿ ಬಣ್ಣಲಡಿ ಎಣ್ಣೆ ದಿವಂಡೆ ಬಣ್ಣಲಲ್ಲಿ ಒಗ್ಗರಣೆ ಇಟ್ಕೊಂಡೆ. ಅದಕ್ಕೆ ಇದು ಬದನೆ ಪದಾರ್ಥಕ್ಕೆ ಸ್ವಲ್ಪ ಒಂದು ನೀರುಳ್ಳಿ 2 ಕೆಂಪು ಮೆಣಸು ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ. ಇದು ಒಗ್ಗರಣೆಗೆ ಹಾಕುವ. ಇದು ಸ್ವಲ್ಪ ಬೇಯಲಿ. ಬೆಂದಮೇಲೆ ಈಗ ನಾವು ಕಟ್ ಮಾಡಿಕೊಂಡಂಥ ಬದನನ್ನು ತೊಳೆದು ಒಂದು ಸಲ ತೊಳೆದು 2ನೇ ಸಲ ಈ ನೀರಲ್ಲಿ ಇಟ್ಕೊಂಡಿದ್ದೇನೆ. ಇದನ್ನು ಈಗ ನಾವು ಹಾಕುವ. ಸೈಜ್ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೋಡಿ ಹಾಕ್ಕೊಳ್ಳಿ ನಿಮಗೆ ಬೇಕಾದ ಹಾಗೆ. ಆಮೇಲೆ ಇದನ್ನು ಈಗ ಇದಕ್ಕೆ ಹಾಕುವ. ಹಾಕಿ ಸ್ವಲ್ಪ ಫ್ರೈ ಆಗಲಿ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಉಪ್ಪು ಹಾಕಿ ಕಿವುಚಿ ಇದಕ್ಕೆ ಹಾಕ್ಕೊಳ್ಳುವ. ಒಂದು ನಮ್ಮ ಬದಾನೇನು ಏತ್ಮಲ್ಲ ಬೂಡ ಆತ್ಮಲ್ಲ ಕಟ್ ಮಲ್ತದು ಅವೇನು ಒಂದು ಸರ್ತಿ ದೆಕ್ಕದು ಕೂಡ 2ನೇ ಸರ್ತಿ ನೀರಡು ಪಾಡೋ ನೀನು ನೆಕ್ ಪಾಡಿಯ ಒಂದೇನತ್ತೆ ಫ್ರೈ ಮಲ್ತವನ್ಗ ಒಂದು ಫ್ರೈ ಆಯ್ನೆ ನೆಕ್ ಪುಳಿಲ ಉಪ್ಪುಲ್ಲ ಪೊಜಂಕ್ ದಿನ ನೆಕ್ ಪಾಡೋನ್ಗ ನೆಕ್ ಯಾನು ಕಡೆದು ಪಾಡುಜ್ಜಿ ಅಂಚಾದು ಒಂದೊಂದು ಥರ ಬೇತೆ ಮಲ್ಪುನ ಐಕು ತೋಚ್ಪಾವನ್ನೆಲ್ಲ ಬೊಕ್ಕ ಒಂದೇನತ್ತೆ ನಮ್ಮ ಪುಳಿ ಪೊಜಂಕಿನ ನೆಕ್ ಪಾಡ್ಗ ಹುಳಿಕ್ಕೆ ಉಚ್ಚಿದಿನ ಇದಕ್ಕೆ ಹಾಕ್ಕೊಳ್ಳುವ. ಉಪ್ಪು ಮತ್ತು ಹುಳಿ ಹೇಳಿದ್ದೆಲ್ಲ ಅದು ಈಗ ಹಾಕಿ ಆದಮೇಲೆ ಈಗ ಇದಕ್ಕೆ ಹಾಕ್ಕೊಳ್ಳುವ. ಹಾಕಿ ಆದಮೇಲೆ ಇತ್ತ ಪುಳಿ ಪೊಜಂಕಿನ ಪಾಡಿಯ ತುಲೆ ನಾನು ನೆಕ್ ನಮ್ಮ ಒಂದು ಮಸಾಲೆ ಮತ್ತು ಪಾಡ್ಗ ಒಂದಕ್ಕೆ ಇದಕ್ಕೆ ನಾವು ಸ್ವಲ್ಪ ಈಗ ಮಸಾಲೆ ಹಾಕ್ಕೊಳ್ಬೇಕು. ಏನೆಲ್ಲ ಹಾಕ್ಕೊಳ್ಬೇಕಂದ್ರೆ ಈಗ ಸ್ವಲ್ಪ ಮಚ್ಚಿ ನಾವು ಈಗ ಮುಚ್ಚಳ ಇಡಬೇಕು. ಅದಕ್ಕಿಂತ ಮೊದಲು ಮಸಾಲವನ್ನು ಹಾಕ್ಕೊಳ್ಳುವ. ನೆಕ್ 1 ಚಮಚ ಮುಂಚಿದ ಪೊಡಿ ಪಾಡೊಂದೆ ಯಾನು ನಿಕ್ಕುಲು ಟೊಮೆಟೊ ಒಂಜಿ ಅಂಚ ಬೊಕ್ಕ ಒಂಜಿ ಎಲ್ಲಿಯ ತುಂಡು ಬೆಲ್ಲ ಬೊಕ್ಕ ಮಂಜಲ್ದ ಪೊಡಿ 1/4 ಚಮಚ ಬೊಕ್ಕ ಸಾಂಬಾರು ಪೊಡಿ 1 ಚಮಚ ಬೊಕ್ಕ 1 ಚಮಚ 1 ಚಮಚ ಒಂದು ಮುಂಚಿದ ಪೊಡಿ ಈತೆನ್ ಪಾಡ್ದು ಒಂದು ನೆಕ್ ಮಿಕ್ಸ್ ಪಾಡೋನ್ಗ ಇತ್ತ ಐಕೆ ಪಾಡೋನ್ಗ. ಈಗ 1/2 ಸ್ಪೂನು ಖಾರ ಪುಡಿ ಮತ್ತು 1 ಸ್ಪೂನು ಸಾಂಬಾರು ಪೌಡ್ರು ಹಾಗೆ 1/4 ಸ್ಪೂನು ಅರಶಿಣ ಮತ್ತು 1 ಟೊಮೆಟೊ ಇದನ್ನು ನಾವು ಮತ್ತು 1 ತುಂಡು ಬೆಲ್ಲ ಇದನ್ನು ನಾವು ಬೇಯಲಿಕ್ಕೆ ಇಟ್ಟಂಥ ಬದನೆಗೆ ಸೇರಿಸ್ಕೊಳ್ಳೋ. ಇದಕ್ಕೆ ನಾವು ತುಂಬ ಮಸಾಲೆ ಏನು ಹಾಕ್ತಾಯಿಲ್ಲ ನೋಡಿ, ಸ್ವಲ್ಪನೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೇವೆ. ಹಾಗಾಗಿ ಇದಕ್ಕೇನೆ ಹಾಕ್ಕೊಳ್ಳುವ. ಹಾಕಿ ಸ್ವಲ್ಪ ಮಚ್ಚಿ ಅದನ್ನು ಮುಚ್ಚಳಿಟ್ಟು ಬೇಯಲಿಕ್ಕೆ ಬಿಡುವ. ಈಗ ಇದರಲ್ಲಿ ಒಂದು 9 ಮೆಣಸು, ಒಂದು 1/4 ಸ್ಪೂನ್ ಜೀರಿಗೆ, 1 ಚಮಚ ಧನಿಯಾ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳುವ. ಸ್ವಲ್ಪ ಹುರಿಬೇಕು. ನಮ್ಮ ಮುಂಚಿ ಒಂದು 2 ಮುಂಚಿ ಬೊಕ್ಕ ಒಂದು ಕೊತ್ತಂಬರಿ, 1/4 ಚಮಚ ಜೀರಿಗೆ, ಒಂದೇನು ಮಾತು ಪಾಡ್ದು ಒಂದು ಎಣ್ಣೆ ಪಾಡ್ದು ಒಂದೇನು ನಮ್ಮ ಪೊತ್ತೊನ್ಗೈತೆ ಪೊತ್ತುದಾದ ಇತ್ತೆ ನಮ್ಮ ಸಾಮಾನು ಪೂರ ಪೊತ್ತ ಕೊತ್ತಂಬರಿ ಜೀರಿಗೆ ಮುಂಚಿನ ಪೊತ್ತ ನೆಕ್ಕಿತ್ತೆ ತಾರಾಯಿ ಪಾಡೋನ್ಗ
ಒಂಜಿ ಗಡ್ಡೆ ತಾರ ನಾನು ಒಂದು ತುಂಡು ಮಲ್ತದೆ ತೊಂದೆ ಉನ್ನೆನ್ ನಮ್ಮ ಮಿಕ್ಸಿ ಮಲ್ತೊನ್ಗ ಮಿಕ್ಸಿಡ್ ಪಾಡ್ದು ಹೊರ ರನ್ನು ಮಲ್ತದು ಬೊಕ್ಕ ನೀರು ಪಾಡ್ಗ ಐಕ್ ಒಂಚೂರು ಪುಳಿ ಒಂದು ನಮ್ಮ ಬಟಾಟೆ ತವತೆ ಪುರ ದೀತ ತೈಕ್ ಒಂಜಿ ಚೂರು ಪುಳಿ ಬೊಕ್ಕ ಒಂಜಿ 4 ಅರಿ ಬೆಳ್ಳುಳ್ಳಿ ಒಂಜಿ 4-5 ಅರಿ ಬೆಳ್ಳುಳ್ಳಿ ಈತನ ಪಾಡ್ದು ನಮ್ಮತ್ತೆ ಒಂದೇನು ರನ್ನು ಮಲ್ಪಗ ಹೊರ ರನ್ನು ಮಲ್ತದ್ದು ನೀರು ಪಾಡ್ದು ಕಡೆಕ. ಇದಕ್ಕೆ ನಾನು ಒಂದು ಗಡ್ಡೆ ತೆಂಗಿನಕಾಯಿ ಹಾಕಿದ್ದೇನೆ, ಮೆಣಸು ಕೊತ್ತಂಬರಿ ಜೀರಿಗೆ ತೆಂಗಿನಕಾಯಿ ಹಾಕಿದ್ದೇನೆ. ಇದನ್ನು ರುಬ್ಬಿಕೊಳ್ಳುವ. ಈಗ ಇಟ್ಟಂಥ ಬದನೆ ಬೆಂತ ಎಂತಂತ ನೋಡುವ. ನಾವು ಮುಚ್ಚಳ ತೆಗೆದು ಬದನೆ ಪದಾರ್ಥ ಹೇಗೆ ಆಗಿದೆ ನೋಡುವ. ನೋಡಿ ಒಳ್ಳೆ ಗ್ರೇವಿ ಆಗಿದೆ, ಎಷ್ಟು ಚೆಂದಾಗಿದೆ ನೋಡಿ, ಒಳ್ಳೆ ಟೇಸ್ಟ್ ಆಗ್ತದೆ. ಹೀಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಮುಚ್ಚಿ ತೆಗೆದಿಟ್ಟರೆ ಆಯಿತು. ನೋಡಿ ಚೆನ್ನಾಗಿದೆ, ಇದು ಇಷ್ಟು ಬೆಂದರೆ ಕರೆಕ್ಟ್ ಆಗುತ್ತೆ. ಇದನ್ನು ನಾವು ಮುಚ್ಚಳ ಮುಚ್ಚಿ ತೆಗೆದಿಡುವ. ನೋಡಿ ಗ್ರೇವಿ ಚೆಂದಾಗಿದೆ ಅಲ್ಲ, ಟೇಸ್ಟು ಕೂಡ ಚೆನ್ನಾಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಸರಿ ಉಂಟಂತ ನೋಡ್ಕೊಳ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಇಷ್ಟೊತ್ತಿಗೆ ಸರಿ ಮಾಡಿಕೊಂಡ್ರೆ ಆಯಿತು. ಇದನ್ನು ಮುಚ್ಚಳ ಮುಚ್ಚಿ ತೆಗೆದಿಡುವ. ಇದು ರೆಡಿ ಆಯಿತು, ಬದನೆ ಗ್ರೇವಿ ರೆಡಿಯಾಗಿದೆ. ಇದನ್ನು ಮುಚ್ಚಿ ತೆಗೆದಿಡುವ. ಈಗ ಸೌತೆ ಪದಾರ್ಥ ಹೇಗೆ ಆಗಿದೆ ನೋಡುವ. ಮುಚ್ಚಳ ತೆಗೆದು ಬೆಂದರೆ ನಾವು ಈಗ ಅರ್ಧಂತ ಮಸಾಲನ ಇದಕ್ಕೆ ಹಾಕೊಳ್ಳುವ. ಮತ್ತು ಕಡೆಯಿನ ಅಂಚಿನ ಅರೆಪುರ ನಮ್ಮ ನೆಕ್ ಪಾಡೋನ್ಗ ಒಂದು ಬೇಯ್ತಂಡು ನಮ್ಮ ಅರೆಪುರ ಸೇರ್ಪಗಾಯ್ತು ಸೇರ್ಸೋದು ಎಂಚಾತನ ತೂಕ. ಈಗ ಈ ಮಸಾಲನ್ನು ನಾವು ಬೆಂದಂಥ ಒಂದು ಹೋಳಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ತುಂಬ ನೀರಾದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಹದ ಮಾಡಿಕೊಳ್ಳುವ. ಹಾಗೆ ಇದು ನೀರು ದೋಸೆಗೆ, ಉದ್ದಿನ ದೋಸೆಗೆ, ಹಾಗೆ ಚಪಾತಿಗೆ, ಪರೋಟಾಗೆ ಎಲ್ಲ ಒಳ್ಳೆಯದಾಗುತ್ತೆ, ಚೆನ್ನಾಗಿರುತ್ತೆ. ಈಗ ಮಸಾಲೆ ಹಾಕ್ಕೊಂಡೆ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇಟ್ಕೊಂಡು ಈಗ ಚಹಾ ಮಾಡಿಕೊಂಡೆ. ಈಗ ಪದಾರ್ಥ ರೆಡಿ ಆಯಿತು, ಚಹಾ ಕುಡಿಯುವ. ಇದು ನಾವು ನಿನ್ನೆ ಬರುವಾಗ ಒಂದು ತೆಗೆದಂಥ ಒಂದು ವಿಡಿಯೋ. ಇದಂದರೆ ತುಂಬ ಒಂದು ಮಕ್ಕಳ ಒಂದು ರ್ಯಾಲಿ ಇದ್ದಾಗೇನಿತ್ತು. ಅಂದರೆ ತುಂಬ ಮಕ್ಕಳಿದ್ದರು, ಸಾಧಾರಣ ಒಂದು 1000 ಮಕ್ಕಳಿದ್ದಾರೆ. ನಾನು ಸಾಧಾರಣ ಒಂದು ಅರ್ಧ ಕಿಲೋಮೀಟ್ರ್ ಹಿಡಿಯಲೇ ಇಲ್ಲ, ಒಂದು ಚೂರಿದ್ದು. ಗುರುವಾಯಿನ ಕೆರೆ ಗೊತ್ತಿದೆಯಾ ನಮ್ಮ ಊರಿನವರಿಗೆ? ಗುರುವಾಯಿನ ಕೆರೆ ಮಾತ್ರ ಎಲ್ಲ ಗೊತ್ತುಂಡತೆ ಅಂಚ ಗುರುವಾಯಿನ ಕೆರೆ ಮತ್ತು ಈ ಜೋಕುಲು ಮಾತ ಒಂಜಿ ಮಸ್ತ್ ಜೋಕುಲು. ಸಾಧಾರಣ ಅವಳು ಮಕ್ಕಳ ಧರ್ಮಸ್ಥಳದ ಕಾಲೇಜ್ ಅಲ್ಪಾಡ್ದು ಇಡ ಮುಟ್ಟಲ್ಲ ಲೈನ್ ಎತ್ತಿರು ಜೋಕುಲು. ಅಂಡ್ ಯಾನು ಫಸ್ಟಿಗೆ ಬತ್ತಜಿ ವಿಡಿಯೋ ನಾ ಪನ್ನಗ ಅವು ಎಂಚಿನ ವಿಡಿಯೋ ಮಲ್ಕೊಂಡು ಏನದು ಹತ್ತಜಿ ಅಂಡ ಬೊಕ್ಕ ಈ ಜೋಕ್ಲೆ ಅಂತ ನನಗೆ ಮಸ್ತ್ ಖುಷಿ ಅಣ್ಣ. ಅದಕ್ಕೋಸ್ಕರ ನಿಕ್ಲೆಗ್ಲ ಒಂಜಿ ಈ ಒಂದು ಮಕ್ಕಳು ಮೆರವಣಿಗೆ ಇತ್ತು ನಂದು ಗೊತ್ತಾವಡ ಬಂಟನೆ ಕೊಂಚೂರು ವೀಡಿಯೋ ಪತ್ಯ ಮೂಲು ಗುರುವಾಯಿನ ಕೆರೆ ತಲ್ಪ ಪೋಂದುಲ್ಲೇರು ಅಂಚಿ ಗುರುವಾಯಿನ ಕೆರೆ ತಂಚಿ ಆಮೇಲೆ ಉಪ್ಪಿನಂಗಡಿ ಸೈಡ್ ಪೋಂದುತ್ತೇರು ಒಡೆ ಪೋಪುನೊಂದು ಇಂಕೆಲ್ಲ ಗೊತ್ತಾಯ್ಜಿ ಅಂಡ್ ಒಂತೆ ವೀಡಿಯೋ ಪತ್ತದೆ ತುಲೆ ಬೊಕ್ಕ ನಿಕ್ಲೆಗೆ ಪೂರ ವೀಡಿಯೋ ಇಷ್ಟ ಹಾಕೊಂಡೆ ನಮ್ಮನ್ನ ವೀಡಿಯೋ ಇಂಚ ಹಾಕೊಂಡು ನಿಕ್ಲು ಪನೋಡು ಆ ಬ್ಯಾಂಗ್ಳೂರ್ ದಕ್ಕಲು ನಂಗೆ ಕಮೆಂಟ್ ಮಲ್ದೇರು ಪನ್ನಾಗ ಎಡ್ಡಾತನ ವೀಡಿಯೋ ಎಡ್ಡಾ ಒಂದುಂಡು ಯಾನ್ ಎಂಕ್ಲ ಫ್ರೆಂಡ್ಸ್ಗೆ ಪೂರ ಶೇರ್ ಮಲ್ತೆ ಅಂದ್ಕೊಂಡೇರು. ಹಿಂಗೆ ಮಸ್ತ್ ಖುಷಿ ಆಂಡೆ. ಬ್ಯಾಂಗ್ಳೂರಿನವರು ನನಗೆ ಸಿಕ್ಕಿದವರು ನನಗೆ ಕಮೆಂಟ್ ಮಾಡಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ವಿಡಿಯೋ ಚೆನ್ನಾಗಿದೆ, ನಾನು ಫ್ರೆಂಡ್ಸ್ಗೆ ಶೇರ್ ಮಾಡಿದ್ದೀನಿ ಅಂತ ಹೇಳಿದ್ರಿ, ನನಗೆ ತುಂಬ ಖುಷಿ ಆಯಿತು. ಇದು ನೋಡಿ ಗುರುವಾಯಿನ ಕೆರೆ ಅಂತ ಹೇಳ್ತೀವಿ ನಾವು, ಅಲ್ಲಿದ್ದು. ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ ಬೆದ್ರಾಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಳ್ತಾ ಇವತ್ತು ವಿಡಿಯೋವನ್ನು ಮುಗಿಸ್ತೇನೆ. ಮಾತೆರಲ ವೀಡಿಯೋ ತುಯ್ಯಾರತ್ತೆ ಮಾತೆರೆಗ್ಲ ನಮಸ್ಕಾರ. ಮಾತೆರೆಗ್ಲ ಸೊಲ್ಮೇಲು ಮಕ್ಕ ವೀಡಿಯೋ ಇಷ್ಟ ಲೈಕ್ ಮಲ್ಪಲೆ, ಶೇರ್ ಮಲ್ಪಲೆ, ಕಮೆಂಟ್ ಮಲ್ಪಲೆ. ಮಕ್ಕ ಏರು ವಿಜಯ ಲಾಕ್ಸ್ ಬಿದ್ದರೆ ಸಬ್ಸ್ಕ್ರೈಬ್ ಮಲ್ದಿದ್ದೀರ ಸಬ್ಸ್ಕ್ರೈಬ್ ಮಲ್ಪಲೆ. ಪನ್ನ ನಿನ್ನೆತ ವೀಡಿಯೋ ಮುಗಿತಂದಲೆ ಬಾಯ್.